ಐಐಎಎಫ್ ವಿಶ್ವ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಹಿಮಾ ದಾಸ್ ಟ್ರ್ಯಾಕ್ ಈವೆಂಟ್ 400 ಮೀಟರ್ನಲ್ಲಿ ರೋಮಾಂಚಕ ಓಟದ ಮೂಲಕ ಭಾರತಕ್ಕೆ ಮೊದಲ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಫಿನ್ಲೆಂಡ್ನ ತಾಂಪೇರಿಯ ರಥಿನ ಕ್ರೀಡಾಂಗಣದಲ್ಲಿ ನಡೆದ 20 ವಯೋಮಿತಿಯ ಕೆಳಗಿನ ಐಐಎಎಫ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ 18 ವರ್ಷದ ಹಿಮಾ ದಾಸ್ ಪ್ರಶಸ್ತಿಯನ್ನ ಗೆದ್ದುಕೊಂಡ್ರು. ಕೊನೆಯ 50 ಮೀಟರ್ನಲ್ಲಿ ತನ್ನ ವೇಗವನ್ನ ಹೆಚ್ಚಿಸಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾದ ಪ್ರತಿನಿಧಿಗಳನ್ನ ಹಿಮ್ಮೆಟ್ಟಿ ವೇಗದ ಓಟವನ್ನ ಮುಂದುವರಿಸುವಲ್ಲಿ ಹಿಮಾ ದಾಸ್ ಸಫಲರಾದ್ರು. Gone for a more conservative approach. You see Miklos as well has gone out well. Well, Manson went fast straight out of the gate. The Australian's gone with her as well. And Das at the moment has got a lot to do as they come down towards the home straight. The American champion, Taylor Manson, running the race of her life at the moment. But here comes Hima Das. The Indian is surging. She can see the line. She can see history. India's never won any medal in a track event. But Das has done it here. Brilliant. 51.47, history made in Tampere. Hima Das has done it. What a performance. She reeled. ಕೋಚ್ ಸಹಿತ ಭಾರತೀಯರು ಪಂದ್ಯವನ್ನ ವೀಕ್ಷಣೆ ಮಾಡುತ್ತಿದ್ದಂತೆಯೇ ಪ್ರೋತ್ಸಾಹದ ಉದ್ಘೋಷಣೆಗಳು ಮೊಳಗಿದವು. ಅದನ್ನೇ ಸ್ಫೂರ್ತಿಯಾಗಿ ಪಡೆದುಕೊಂಡ ಹಿಮಾ ದಾಸ್ ಓಟದ ಸ್ಪರ್ಧೆಯಲ್ಲಿ 51.46 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ದಾಖಲೆ ನಿರ್ಮಿಸಿದ್ರು. ಇನ್ನು ಈ ಮೊದಲು 1984ರಲ್ಲಿ ನಡೆದ ಒಲಿಂಪಿಕ್ಸ್ ಗೇಮ್ಸ್ನ 400 ಮೀಟರ್ ಓಟದಲ್ಲಿ ಪಿಟಿ ಉಷಾ 4ನೇ ಸ್ಥಾನವನ್ನ ಪಡೆದಿದ್ರು. ಆದರೆ ಇದೀಗ ಈ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳೆ ಹಾಗೂ ಟ್ರ್ಯಾಕ್ ಗೇಮ್ಸ್ನಲ್ಲಿ ಪದಕ ಪಡೆದು ಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆಯನ್ನ ಹಿಮಾ ದಾಸ್ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಹಿಂದೆ 2002ರಲ್ಲಿ ಹಾಗೂ 2014ರಲ್ಲಿ ಫೀಲ್ಡ್ ಗೇಮ್ಸ್ ಡಿಸ್ಕಸ್ ಥ್ರೋನಲ್ಲಿ ಭಾರತವನ್ನ ಪ್ರತಿನಿಧಿಸಿದ ಸೀಮಾ ಪೂನಿಯಾ, ನವಜಿತ್ ಕೌರ್ ಧಿಲಾನ್ ಕಂಚಿನ ಪದಕವನ್ನ ಪಡೆದಿದ್ದು, ಕಳೆದ ವರ್ಷ ನಡೆದ ಪುರುಷರ ವಿಭಾಗದಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನ ಗೆದ್ದಿದ್ರು. ಆದರೆ ಈ ಬಾರಿ ಪ್ರಪ್ರಥಮ ಬಾರಿಗೆ ಟ್ರ್ಯಾಕ್ ಗೇಮ್ಸ್ನಲ್ಲಿ ಪ್ರಶಸ್ತಿ ಪಡೆದು ಈ ಮೂಲಕ ಭಾರತದ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. What a performance! She reeled them in one by one. Gets the bronze, but the Indian flag will fly proudly and historically. ಆದರೆ ಈ ಬಾರಿ ಪ್ರಪ್ರಥಮ ಬಾರಿಗೆ ಟ್ರ್ಯಾಕ್ ಗೇಮ್ಸ್ನಲ್ಲಿ ಪ್ರಶಸ್ತಿ ಪಡೆದು ಈ ಮೂಲಕ ಭಾರತದ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ ವಿಜೇತರಾದಂತೆ ಗ್ಯಾಲರಿಯಲ್ಲಿ ಕುಳಿತ ಪ್ರೇಕ್ಷಕರ ಉದ್ಘೋಷಣೆಗಳಿಗೆ ಸ್ಪಂದಿಸಿ ಸಂತಸ ಪಡುತ್ತಿದ್ದ ಹಿಮಾ ದಾಸ್ಗೆ ಆಕೆಯ ಕೋಚ್ ಭಾರತದ ಧ್ವಜದೊಂದಿಗೆ ಹೆಗಲಿಗೆ ಮೊದಲು ತೊಟ್ಟದ್ದೇ ಈಶಾನ್ಯ ಭಾರತದ ಆದಿವಾಸಿಗಳ ಸಾಂಪ್ರದಾಯಿಕ ಶಾಲು. ಇದೀಗ ಆದಿವಾಸಿಗಳ ಸಾಂಪ್ರದಾಯಿಕ ಶಾಲು ವಿಶ್ವ ಮಟ್ಟದಲ್ಲಿ ಎಲ್ಲರ ಆಕರ್ಷಣೆಗೆ ಒಳಗಾಗ್ತಿದೆ. First of a few for Hima Das, that gold medal, and there are the 3 medalists on the podium. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.